ನಗರದ ಉರ್ವ ಸಮೀಪದ ದಡ್ಡಲ್ಕಾಡ್ ಬಬ್ಬುಸ್ವಾಮಿ ದೇವಸ್ಥಾನದ ಕಾಣಿಕೆ ಡಬ್ಬಿಯಲ್ಲಿ ಅವಹೇಳನಕಾರಿ ಬರಹ ಹಾಗೂ ಕಾಂಡಂ ಪತ್ತೆಯಾಗಿದೆ. ಬಬ್ಬುಸ್ವಾಮಿಯ ಕಾಣಿಕೆ ಡಬ್ಬಿಯಿಂದ ಹುಂಡಿ ಹಣವನ್ನು ಕಳವು ಮಾಡಿದ್ದು, ಬಳಿಕ ಅದಕ್ಕೆ ಕಾಂಡಂ ಹಾಕಿ ಅಪವಿತ್ರಗೊಳಿಸಿದ್ದಾರೆ. ಅಲ್ಲದೆ ಹುಂಡಿಗೆ ಏನೇನೋ ವಿಚಿತ್ರ ರೀತಿಯಲ್ಲಿ ಬರೆದಿರುವ ಚೀಟಿಯೊಂದನ್ನು ಹಾಕಿದ್ದಾರೆ. ವಿಗ್ರಹಾರಾಧನೆ, ದೈವಿಕ ಶಕ್ತಿಯನ್ನು ನಿಂದಿಸಿ ಬರೆಯಲಾಗಿದೆ. ವಿಷ್ಣುವಿಗೆ ಪ್ರಾರ್ಥನೆ ಮಾಡಲಿ, ದೈವಗೆ ಪ್ರಾರ್ಥನೆ ಮಾಡಲಿ. ಆ ಏರ್ಲಾವಡ್ ತಿಪ್ಪಡು ಆ ಮಣ್ಣದಿಂದ ಬೋಡು ಏರ್ಲಾವಡ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಏರ್ಲಾವಡ್ ಮಣ್ಣದಿಂದ ಸೈದು ಬೋಡು ನಿಖುಲು ತಾರಾ ಇದೀತು. ನಾನು ಹಿಂಗಿನ ಒಂದು ಪ್ರಾರ್ಥನೆ ಮಾಡಲಿ. ಪೊಲೀಸ್ ಇಲಾಖೆ ಮುಖಾಂತರ ಖಡಕ್ಕಾದ ಯಾರ ವ್ಯವಸ್ಥೆ ಮಾಡ್ಕೊ ಏರ್ಲಾವಡ ಗುರುಪುರ ಮಾಡಿ ದಯಮಾಡಿ ಎಷ್ಟು ನಮ್ಮ ದೇವತೆ ಏರಗಳ ಅಧಿಕಾರಿ